ಎಲ್ಲರಿಗೂ ನಮಸ್ಕಾರ. ಸೇ ಹಾಯ್ ರೇಂಜ್. ಹಾಯ್. ಹೇಗಿದ್ದೀರಾ ಎಲ್ಲರೂ? ನಾವಿಲ್ಲಿ ಆರಾಮಾಗಿದ್ದೀವಿ, ನೀವು ಆರಾಮಾಗಿರ್ತೀರಾ ಅಂತ ಭಾವಿಸ್ತೀನಿ. ನಿಮಗೆ ತುಂಬ ದಿನದಿಂದ ನನ್ನ ಈ ಮನೆಯ ಸರೌಂಡಿಂಗ್ಸಲ್ಲೇ ವೀಡಿಯೋಸ್ ನೋಡಿ ಬೋರ್ ಆಗಿರುತ್ತೆ ಅಂತ ನನಗೆ ಗೊತ್ತಿದೆ. ಸೊ ಹಾಗಾಗಿ ಇವತ್ತೊಂದು ನಿಮಗೆ ಬೇರೆ ಕಡೆ ಕರ್ಕೊಂಡು ಹೋಗಿ ಒಂದು ಬೇರೆ ಲೊಕೇಶನ್ ತೋರಿಸೋಣ ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಅಂತ ಹೇಳ್ತೀನಿ, ಬನ್ನಿ. ನಿಮಗಿವಾಗ ಗೊತ್ತಾಗಿರುತ್ತೆ ನಾನು ಯಾವ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಬಗ್ಗೆ, ಯಾವ ಒಂದು ಪ್ಲೇಸ್ ಬಗ್ಗೆ ಮಾತಾಡ್ತಾ ಇದ್ದೆ ಅಂತ. ಎಸ್, ಇಟ್ ಈಸ್ ನಯಾಗ್ರಾ ಫಾಲ್ಸ್. ಕೆನಡಾದ ಒಂದು ಫೇಮಸ್ ಟೂರಿಸ್ಟ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ನಾಟ್ ಓನ್ಲಿ ಕೆನಡಾ, ಈವನ್ US ಸೈಡಿಂದ ಕೂಡ ಇದು ತುಂಬಾ ಫೇಮಸ್ ವಾಟರ್ ಫಾಲ್. ಇದು ಏನಕ್ಕೆ ಅಷ್ಟು ಫೇಮಸ್ ಅಂತ ಹೇಳಿದ್ರೆ, ಒಂದು ಇಟ್ ಫಾರ್ಮ್ಸ್ ಎ ಬಾರ್ಡರ್, ಅಂದರೆ ಕೆನಡಾ ಮತ್ತು US ಬಾರ್ಡರ್ ಆಗಿನೂ ಇದು ಈ ಜಾಗದಲ್ಲೇ ಕೆನಡಾ ಮತ್ತು US ಬಾರ್ಡರ್ ಇರೋದು. ಆ್ಯಂಡ್ ಆಲ್ಸೋ ಇದರ ಒಂದು ಫ್ಲೋ ರೇಟ್, ಅಂದರೆ ಅದರ ಒಂದು ವಾಲ್ಯೂಮ್, ಎಷ್ಟು ವಾಲ್ಯೂಮ್ ಆಫ್ ವಾಟರ್ ತಗೊಂಡು ಇದು ವಾಟರ್ ಫಾಲ್ ಕ್ರಿಯೇಟ್ ಆಗಿದೆ, ಅದಕ್ಕೂ ಇದು ತುಂಬಾ ಫೇಮಸ್ ಆಗಿದೆ. ಹಾಗೆ ಒಂದು ಮೇಜರ್ ಸೋರ್ಸ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರನ್ನು ಕೂಡ ಇದು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ತುಂಬ ಕಾರಣಗಳಿಗೆ ಇದು ತುಂಬ ಒಂದು ಫೇಮಸ್ ವಾಟರ್ ಫಾಲ್ ಅಂತಲೇ ಹೇಳ್ಬೋದು. ಅಲ್ಲಿ ಕಾಣಿಸ್ತಾ ಇರುವಂಥ ಬ್ರಿಡ್ಜ್ ಏನಿದೆ ಅದೇ ರೈನ್ಬೋ ಬ್ರಿಡ್ಜ್ ಅಂತ. ಅದು ಕೆನಡಾ ಮತ್ತು US ಬಾರ್ಡರ್ ಆಗಿದೆ ಆ ಒಂದು ಬ್ರಿಡ್ಜು. ಜೊತೆಗೆ ಅದು ಒಂದು ಬಫೆಲೋ ಅನ್ನೋವಂಥ ಒಂದು ಸಿಟಿ, ನ್ಯೂಯಾರ್ಕಲ್ಲಿರೋ ಬಫೆಲೋ ಸಿಟಿಗೆ ಕನೆಕ್ಟ್ ಆಗುತ್ತೆ. ನಾವು ನಿಂತಿರೋದು ಕೆನಡಾ ಸೈಡಲ್ಲಿ, ಆ ಕಡೆ ಸೈಡಲ್ಲಿ ಕಾಣಿಸ್ತಾ ಇರೋದು ಅಮೆರಿಕಾ ಸೈಡಲ್ಲಿರುವಂಥ ಅಮೆರಿಕನ್ ಫಾಲ್ಸ್. ಅದು ಇಲ್ಲಿ ಯು ಶೇಪಲ್ಲಿ ಏನು ಫಾಲ್ಸ್ ಕಾಣಿಸ್ತಾ ಇದೆ ಅದು ಕೆನಡಾ ಸೈಡಲ್ಲಿರೋದಕ್ಕೆ ಹಾರ್ಸ್ ಶೂ ಫಾಲ್ಸ್ ಅಂತ ಕರೀತಾರೆ. ಬಟ್ ಆ ಒಂದು ಮಿಡಲ್ ಪೋರ್ಷನ್ ಏನಿದೆ ಯು ಶೇಪಲ್ಲಿ, ಅದು ಯಾವಾಗಲೂ ಕಾಣಿಸೋದೇ ಇಲ್ಲ. ನೀರಷ್ಟು ಫೋರ್ಸಲ್ಲಿ ಬೀಳ್ತಾ ಇರೋದ್ರಿಂದ ಅದು ಯಾವಾಗಲೂ ಒಂಥರ ಅಲ್ಲಿ ಹೊಗೆ ಥರನೇ ಫಾರ್ಮ್ ಆಗಿರುತ್ತೆ. ಹೆಚ್ಚಾಗಿ ಇಲ್ಲಿ ರೈನ್ಬೋ ಕೂಡ ಇರುತ್ತೆ ನಯಾಗ್ರಾ ಫಾಲ್ಸಲ್ಲಿ. ಇದು ಕಾಣಿಸ್ತಾ ಇರುವಂಥ ಈ ಬೋಟ್ ಏನಿದೆ ಇದು ಹಾರ್ನ್ ಬ್ಲೋವರ್ ಕ್ರೂಸ್ ಅಂತ. ಇದು ಕೆನಡಾ ಸೈಡ್ಗಿರೋದು. ಇದು ನಮ್ಮನ್ನು ಅಲ್ಲಿ ನೀರು ಬೀಳೋ ಜಾಗದ ತನಕನೂ ತಗೊಂಡು ಹೋಗುತ್ತೆ, ಕೆಳಗಡೆ ತನಕ. ಆ್ಯಂಡ್ ಕಂಪ್ಲೀಟ್ ಅಲ್ಲ, ಅಟ್ಲೀಸ್ಟ್ ನಾವು ಕಂಪ್ಲೀಟ್ ಒದ್ದೆ ಆಗ್ತೀವಿ ಅಷ್ಟು ಅಲ್ಲಿ ತನಕ ಕರ್ಕೊಂಡು ಹೋಗ್ತಾರೆ. ಆ್ಯಂಡ್ ಜೊತೆಗೆ ಒಂದು ಕೋಟ್ ಕೊಟ್ಟಿರ್ತಾರೆ, ಅದಕ್ಕೆ ಪೋಂಚೋ ಅಂತ ಹೇಳ್ತಾರೆ. ಇದೊಂದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಆಗಿತ್ತು, ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. And the Horseshoe Falls, the Canadian side of Niagara Falls, with the highest flow rate and natural beauty, located between Rhode Island and Table Rock, is known as the Horseshoe Falls. As a natural world wonder, the Horseshoe Falls names derive from the crescent or horseshoe shape of the crest line. And the city of Niagara Falls, in all its natural beauty, since then, the water diversion channels and canals used for generating electricity have decreased the water flow rate in the world by volume of water flowing at an average of 750,000 gallons per second. On the water is dissolved limestone and is created naturally due to the mass of 7 feet or 52 meters. The estimated crest line
2,200 feet or 670 meters wide. ಇವಾಗ ನೀವು ನೋಡ್ತಾ ಇರೋದು ಅದು ಮೇಡ್ ಆಫ್ ಮಿಸ್ಟ್ ಅಂತ ಒಂದು ಕ್ರೂಸು, ಅದಿರೋದು US ಸೈಡ್ಗೆ, ಕೆನಡಾ ಸೈಡ್ಗೆ ಇರೋದು ಹಾರ್ನ್ ಬ್ಲೋವರ್ ಕ್ರೂಸು. ಎರಡೂ ಕೂಡ ಸೈಮಲ್ಟೇನಿಯಸ್ ಆಗಿ ಒಂದು ಹೋಗ್ತಾ ಇರುತ್ತೆ, ಒಂದು ಬರ್ತಾ ಇರುತ್ತೆ. ಸೊ ಅದು ನೀರಿನ ಹತ್ರ ತನಕ ಕರ್ಕೊಂಡು ಹೋಗುತ್ತೆ ಎರಡು ಬೋಟ್ ಕೂಡ. ಆ್ಯಂಡ್ ಕೆನಡಾ ಸೈಡ್ಗೆ ರೆಡ್ ಕಲರ್ ಪೋಂಚೋ ಇರುತ್ತೆ, US ಸೈಡ್ಗೆ ಬ್ಲೂ ಕಲರ್ ಪೋಂಚೋ ಇದೆ. ಸೊ ಈ ಫಾಲ್ಸ್ ಏನಿದೆ ನಯಾಗರಾ ಫಾಲ್ಸ್, ಇದು ನಾವಿರುವಂಥ ಜಾಗದಿಂದ ಅಂದರೆ ಟೊರೊಂಟೋಯಿಂದ ಒಂದು 125 ಕಿಲೋಮೀಟರ್ ದೂರದಲ್ಲಿದೆ. ಆ್ಯಂಡ್ ಆ ಕಡೆ ಈಗ US ಇಂದ ಬರ್ತಾರೆ ಅಂದರೆ ಬಫೆಲೋ ಅನ್ನೋ ಅಂಥ ಒಂದು ಸಿಟಿಯಿಂದ ಒಂದು 25 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದೆ. ನಾವಿಲ್ಲಿಂದ ಹೋಗಬೇಕು ಅಂದರೆ ವಿ ಹ್ಯಾವ್ ಟು ಟೇಕ್ ಗೋ ಟ್ರೈನ್ ಅಂತ ಒಂದು ಬರುತ್ತೆ, ಇಲ್ಲಿ ಇಂಟರ್ಸಿಟಿ ಕನೆಕ್ಟ್ ಆಗುವಂಥ ಒಂದು ಟ್ರೈನ್. ಸೊ ಅದನ್ನು ತೊಗೊಂಡ್ಬಿಟ್ಟು ನಾವು ರೀಚ್ ಆಗಬೇಕು ನಯಾಗರಾ ಫಾಲ್ಸ್ಗೆ. ಅದರದ್ದೆಲ್ಲ ಒಂದು ಕ್ಲಿಪ್ಪಿಂಗ್ಸನ್ನು ನಾನು ಈ ವಿಡಿಯೋ ಜೊತೆ ಹಾಕ್ತಿರ್ತೀನಿ. ಐ ಹೋಪ್ ಯು ವಿಲ್ ಲೈಕ್ ಇಟ್. ಆ್ಯಂಡ್ ನಾನಿಲ್ಲಿ ಹಾಕಿರುವಂಥ ವೀಡಿಯೋಸ್ ಏನಿದೆ ಅದು ಎಲ್ಲನೂ ಈ ವರ್ಷದ್ದಲ್ಲ, ಇವಾಗ ಹೋಗಿರೋದಲ್ಲ, ಎಲ್ಲ ಹೋದ ವರ್ಷದ. ನಾವು ಲಾಸ್ಟ್ ಇಯರ್ ನಾವೇನು ಬಂದ್ವಿ ಕೆನಡಾಗೆ, ಆ ಟೈಮಲ್ಲಿ ಹೋಗಿರೋವಂಥ ಎಲ್ಲ ಕ್ಲಿಪ್ಪಿಂಗ್ಸ್ಗಳು. ಅನ್ಫಾರ್ಚುನೇಟ್ಲಿ ಈ ವರ್ಷ ಹೋಗೋಕ್ಕಾಗ್ತಿಲ್ಲ. ನಾವು ಮತ್ತೆ ಹೋಗಬೇಕು, ಇದನ್ನೆಲ್ಲ ನಾನು ವ್ಲಾಗ್ ಮಾಡಬೇಕು ಚೆನ್ನಾಗಿ ಅಂತ ಅಂದ್ಕೊಂಡಿದ್ದೆ, ಬಟ್ ಅದು ಆಗಿಲ್ಲ. ಸೊ ಹಾಗಾಗಿ ನನ್ನ ಹತ್ರ ಇದ್ದ ವೀಡಿಯೋಸನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ, ನಿಮಗೆ ಇಷ್ಟ ಆಗ್ಬೋದು ಅಂತ. ಆ್ಯಂಡ್ ಇವ್ರನ್ನ ನೋಡಿ, ಇಲ್ಲಿ ಎಲ್ಲ ರಾಶಿ ಹಾಕ್ಕೊಂಡು ಕೂತಿದ್ದಾರೆ. ಇವಾಗ ಇದೆಲ್ಲ ಯಾರು ತೆಗಿತಾರೆ ರೇಯಾಂಜ್? ನೀನೇ ಕ್ಲೀನ್ ಮಾಡೋದಾ? ಓಕೆ, ಮಾಡು ಮತ್ತೆ. ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ರೇಷ್ಮಾ ಶೇಟ್ ಅನ್ನೋರು ಅವ್ರ ಮಗ ಪೂರ್ಣೇಶ್ ಅಂತ, ಅವನಿಗೆ ರೇಯಾಂಶ್ ಕೈಯಲ್ಲಿ ಹಾಯ್ ಹೇಳ್ಸಿ ಅಂತ ಹೇಳಿದ್ದೀರಾ. ಸೊ ರೇಯಾಂಶ್, ಹಾಯ್ ಪೂರ್ಣೇಶ್ ಅಂತ ಹೇಳ್ತೀಯಾ? ಜೊತೆಗೆ ಹೆಲ್ತ್ ಆ್ಯಂಡ್ ಬ್ಯೂಟಿ ಅನ್ನುವಂಥ ಚಾನಲ್ ಒಂದು ಆ ಚಾನಲಿಂದ ಒಬ್ರು ಸುಷ್ಮಾ ಅನ್ನೋರು ಹೇಳಿದ್ದೀರಾ ನನಗೂ ಹಾಯ್ ಹೇಳ್ಸಿ ರೇಯಾಂಶ್ ಕೈಯಲ್ಲಿ ಅಂತ. ಸೊ ರೇಯಾಂಶ್, ಹಾಯ್ ಸುಷ್ಮಾ ಅಂತ ಹೇಳ್ತೀಯಾ? ಹಾಯ್ ಸುಷ್ಮಾ ಅಕ್ಕ ಅಂತ ಹೇಳಿ. ಸುಷ್ಮಾ ಅಕ್ಕ.
ಜೊತೆಗೆ ಮೇಘನಾ MN ಅವರು ಒಂದು ಕೈಲಿ ಲವ್ ಯು ರೇಯಾಂಶ್ ಅಂತ ಲವ್ ಯು ಮೇಘನಾ ಅಂತ ಹೇಳಿಸಿ ಅಂತ ಹೇಳಿದ್ದೀರಾ. ರೇಯಾಂಶ್ ಲವ್ ಯು ಮೇಘನಾ ಅಂತ ಹೇಳ್ತೀಯಾ? ಲವ್ ಯು ಮೈಗನಾ. ಲವ್ ಯು ಮೇಘನಾ ಅಕ್ಕ. ಓಕೆ. ಸೊ ತುಂಬ ಜನ ಇವನ್ ಬಗ್ಗೆ ಕಮೆಂಟ್ ಮಾಡ್ತೀರಾ, ಒಳ್ಳೊಳ್ಳೆ ಕಮೆಂಟ್ಸ್. ಸೊ ಎಲ್ಲರಿಗೆ ನಿಂಗೆ ಖುಷಿ ಆಗುತ್ತಲ್ಲ ರೇಂಜ್? ಎಲ್ಲರೂ ನಿಂಗೆ ನಾನೆಲ್ಲ ಓದ್ ಹೇಳ್ತೀನಲ್ವ, ನಿಂಗೆ ಎಲ್ಲ ಖುಷಿ ಆಗುತ್ತಲ್ವ ನಿಂಗೆ ಅದೆಲ್ಲ ಕೇಳಬೇಕಾದ್ರೆ? ಕ್ಯೂಟ್ ಇದ್ದಾನೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ, ಆಮೇಲೆ ಒಳ್ಳೆ ಹುಡುಗ ಅಂತೆಲ್ಲ ತುಂಬ ಜನ ಹೇಳ್ತಾರೆ ಅಲ್ವಾ? ಖುಷಿ ಆಗುತ್ತಲ್ಲ ನಿಂಗೆ? ಹಾಂ, ಖುಷಿ ಆಗುತ್ತೆ ಅವನಿಗೆ ತುಂಬ ನಿಮ್ಮೆಲ್ಲ ಕಮೆಂಟ್ಸ್ ಓದ್ಬಿಟ್ಟು. ಸೊ ಇವತ್ತು ಯಾವುದೇ ಒಂದು ಕುಕ್ಕಿಂಗ್ ರೆಸಿಪಿ ಇಲ್ಲದೆ ಅಥವಾ ಏನೋ ಒಂದು ಟಿಪ್ಸ್ ಕೊಡದೆ ಏನೂ ಇಲ್ಲದೆ ಇವತ್ತು ನಾನು ಈ ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ. ಒಂದು ಒಳ್ಳೆ ಚೆನ್ನಾಗಿ ನಯಾಗರಾ ಫಾಲ್ಸನ್ನು ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಹಳೆ ಕ್ಲಿಪ್ಪಿಂಗ್ಸನ್ನೇ ಹಾಕಿಬಿಟ್ಟು ಇವಾಗ ನಿಮಗೆ ತೋರಿಸೋ ಥರ ಆಯಿತು. ಇನ್ನೂ ನನಗೆ ಮುಂದೆ ಅವಕಾಶ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ಮುಗಿದ ಮೇಲೆ ಮತ್ತೆ ಇನ್ನೊಂದ್ಸರಿ ನಾವೆಲ್ಲಾದರೂ ಟ್ರಾವೆಲ್ ಮಾಡಿದಾಗ ಅಲ್ಲಿಗೆ ಅದನ್ನು ಮತ್ತೆ ತೋರಿಸ್ತೀನಿ, ನಿಮ್ಮ ಜೊತೆ ಮತ್ತೆ ಶೇರ್ ಮಾಡ್ಕೋತೀನಿ. ರೇಯಾಂಶ್, ಸೊ ಇವಾಗ ಎಂಡ್ ಮಾಡೋಣ ಅಲ್ವಾ? ಸೊ ಐ ಹೋಪ್ ಈ ಒಂದು ಕ್ವಿಕ್ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಲ್ವಾ ರೇಯಾಂಶ್? ಹಾಂ, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರಿಗೂ ಟಾಟಾ, ಬಾಯ್ ಬಾಯ್. ಬಾಯ್ ಬಾಯ್.